ಮಾಧ್ಯಮದವರಿಗಾಗಿ ಉಡುಪಿಯ ದೊಡ್ಡನಗುಡ್ಡೆ ಡಾಕ್ಟರ್ ಎವಿ ಬಾಳಿಕಾ ಸ್ಮಾರಕ ಆಸ್ಪತ್ರೆ, ರೋಟರಿ ಮಣಿಪಾಲ, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಡಿವಿಜಿ ಪುಣ್ಯಸ್ಮರಣೆ ಪ್ರಯುಕ್ತ ಇವತ್ತು ಉಡುಪಿ ಪ್ರೆಸ್ ಕ್ಲಬ್ನಲ್ಲಿ ಆತ್ಮಹತ್ಯೆ ನಿಯಂತ್ರಣ, ಸಾಮಾಜಿಕ ಜವಾಬ್ದಾರಿ ವಿಷಯದ ಕುರಿತು ವಿಚಾರ ಸಂಕಿರಣ ನಡೆಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಉಡುಪಿ ಡಾಕ್ಟರ್ ಎವಿ ಬಾಳಿಕಾ ಸ್ಮಾರಕ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪಿವಿ ಭಂಡಾರಿಯವರು ಆತ್ಮಹತ್ಯೆ ಕುರಿತು 1 ಗಂಟೆಗಳ ಕಾಲ ಉಪನ್ಯಾಸ ನೀಡಿದರು. ಮುಖ್ಯವಾಗಿ ಆತ್ಮಹತ್ಯೆ ತಡೆಯುವಲ್ಲಿ ವೈದ್ಯರು, ಪೋಷಕರು, ಶಿಕ್ಷಕರು ಮತ್ತು ಒಟ್ಟು ಸಮಾಜದ ಜೊತೆಗೆ ಮಾಧ್ಯಮದವರ ಪಾತ್ರವು ಬಹಳ ಮುಖ್ಯವಾದದ್ದು. ಆತ್ಮಹತ್ಯೆ ಕುರಿತ ವರದಿ ಮಾಡುವಾಗ ವರದಿಗಾರರು ಸಾಕಷ್ಟು ಸೂಕ್ಷ್ಮವಾಗಿರಬೇಕು. ಆತ್ಮಹತ್ಯೆ ವರದಿಗಳು ಮತ್ತೊಂದು ಜೀವ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರೇರೇಪಿಸುವಂತಿರಬಾರದು. ವರದಿಗಳ ಕೊನೆಯಲ್ಲಿ ಇದಕ್ಕೆ ಪರಿಹಾರ ಮತ್ತು ಸಹಾಯವಾಣಿಯ ನಂಬರ್ ಮತ್ತಿತರ ವಿವರಗಳಿದ್ದರೆ ಓದುಗರಿಗೆ ಅದರಿಂದ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇದನ್ನು ಬರೆಯೋದಲ್ಲ, ಡಿಲೀಟ್ ಮಾಡಿದ್ದೀನಿ, ಮತ್ತೆ ಅದನ್ನೇನಾದರೂ ಬರೆದ್ರೆ ಬ್ಲಾಕ್ ಮಾಡ್ತೀನಿ ಅಂದರೆ ಯಾಕೆ ಅಂದರೆ ಇಟ್ ಇಸ್ ಓನ್ಲಿ ಔಟ್ ಆಫ್ ರೆಸ್ಪೆಕ್ಟ್ ಟು ದ ಪೀಪಲ್ ಹೂ ಆರ್ ಅಲೈವ್ ಅಷ್ಟೇ, ನಥಿಂಗ್ ಮೋರ್ ದನ್ ದಟ್. ನೆಕ್ಸ್ಟ್, ಸೊ ನನ್ನ ರೆಕಮೆಂಡೇಶನ್ ಎಸ್ಪೆಷಲಿ ಮೈನರ್ಸ್ ಆದರೆ ಬೆಟರ್ ಟು ವಿದ್ಹೋಲ್ಡ್ ದೇರ್ ನೇಮ್ಸ್. ಮಕ್ಕಳು, ಇಂತಿಂಥ ಮಗು, ಇಂತಿಂಥ ಶಾಲೆಯ ಮಗು, ಅಫ್ಕೋರ್ಸ್ ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಆಮೇಲೆ ಬಿ ಟ್ಯಾಕ್ಟ್ಫುಲ್ ಆ್ಯಂಡ್ ಸೆನ್ಸಿಟಿವ್. ಡೋಂಟ್ ಫೋರ್ಸ್ ದ ಫ್ಯಾಮಿಲಿ ಫಾರ್ ಬೈಟ್ಸ್. ಇದಾಗಿದೆ, ಎಷ್ಟೋ ಫ್ಯಾಮಿಲಿಯವರು ಹೇಳಿದ್ದಾರೆ ನಾನು. ಅದು ಮೇ ಬಿ ನಿಮಗೆ ಅದು ಒಂದು ಪ್ರೆಷರ್ ಇರುತ್ತೆ, ನಿಮ್ಮ ಮೇಲ್ಗಡೆಯಿಂದ ಎಡಿಟೋರಿಯಲ್ ಇವರು ಫೋರ್ಸ್ ಮಾಡ್ತಿರ್ತಾರೆ. ಬಟ್ ಇದು ಬೇಸಿಕ್ ರಿಲೆವೆಂಟ್ ಇನ್ಫಾರ್ಮೇಶನ್ ಮತ್ತು ಅವರ ಸ್ಪೆಸಿಫಿಕೇಶನ್, ಇವನು ಇದೇ ಕಾರಣದಿಂದ ಮಾಡಿದ, ಇದೇ ಮೋಟಿವೇಶನ್, ಆಮೇಲೆ ಮೆಥಡ್ ಹೇಳಿದೆ. ನೆವರ್ ರೊಮ್ಯಾಂಟಿಕ್ ಮಾಡೋದಾದರೆ ಬಹುಶಃ ದಿಸ್ ವಿಲ್ ಬಿ ಎ ವೆರಿ ಗುಡ್ ಬಿಗಿನಿಂಗ್ ಅಂತ ನಾವು ಅಂದ್ಕೊಳ್ತೇವೆ. ಗೊತ್ತಿರಲ್ಲ ಎಷ್ಟೊಂದು ವಿಚಾರಗಳು, ಬಟ್ ಕೂತ್ಕೊಂಡು ಗಂಭೀರವಾಗಿ ಯೋಚನೆ ಮಾಡಿದ ತಕ್ಷಣ ಒಂದು ಹೊಸ ಆರಂಭ ಆಗ್ತದೆ. ಎಷ್ಟೊಂದು ಹೊಸ ಆರಂಭಗಳು ಹಾಗೆ ಆಗಿರುತ್ತೆ. ಈ ಸರಿ ತಪ್ಪುಗಳ ಪ್ರಶ್ನೆಗಳಕ್ಕಿಂತ ಟೇಕ್ ಹೋಮ್ ಮೆಸೇಜ್ ತುಂಬಾ ಇಂಪಾರ್ಟೆಂಟು. ಆ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ತುಂಬಾ ದಿನದ ಸಮಯ ತೆಗೆದು ಸಾಕಷ್ಟು